ಕೆಕೆ ಗಟ್ಟಿಯವರ ನಾಟಕಗಳಲ್ಲಿ ಒಳ್ಳೆಯ ಸಾಮಾಜಿಕ ಮೌಲ್ಯದ ಸಂದೇಶಗಳಿವೆ. ಅವರು ಅನೇಕ ಹೊಸ ಕಲಾವಿದರನ್ನ ರಂಗಕ್ಕೆ ತಂದಿದ್ದಾರೆ. ಅರವಿಂದ್ ಬೋಳಾರ್ ಅವರಂತಹ ಪ್ರಸಿದ್ಧ ನಟರನ್ನ ರಂಗಭೂಮಿಗೆ ತಂದಂತಹ ಹೆಗ್ಗಳಿಕೆ ಕೆಕೆ ಗಟ್ಟಿಯವರದ್ದು ಎಂದು ಶ್ರೀ ಕ್ಷೇತ್ರ ಶರಭು ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಹಾಗೂ ಪ್ರಧಾನ ಅರ್ಚಕರಾದ ಶರಭು ರಾಘವೇಂದ್ರ ಶಾಸ್ತ್ರಿಯವರು ಹೇಳಿದರು. ಶ್ರೀ ಶರಭು ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನಾಟಕಕಾರ ಕೆಕೆ ಗಟ್ಟಿಯವರಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಚಾವಡಿ ತಮ್ಮನ ಗೌರವವನ್ನು ಪ್ರದಾನ ಮಾಡಿ ಅವರು ಮಾತನಾಡಿದರು. ತಪ್ಪಂಡ ತಪ್ಪು ಎದುರೆದುರೇ ಎದುರು ಜನ ಎದುರು ಗಟ್ಟು ಈ రోజు ಬುದ್ಧಿಕೊಂಡು ಎದುರುನಿ ಆದರೆ ಮೋಟಿಡಿದ್ರೆ ಅವು ಪಕ್ಕ ಹೊಗೆಯಲ್ಲಿ ಕೈ ಮಾಡೋದು ಹೋಗಬೇಕು ಸಿಗುತ್ತಾರೆ ಅಂತ ತಲೆಗೆ ಜೊತೆ ಏನು ಮಾಡೋದು ಎನ್ನ ಆಮೇಲೆ ಕೊಟ್ಟು ನಾವು ಗೌರವ ಇದ್ದೇನೆ ಆತ್ಮೀಯತೆ ಶರೋ ದೇವಸ್ಥಾನ ಸರ್ವೇಶ್ವರ ದೇವನ ಎದುರುಗಡೆ ಬೆಂಗಳೂರು ನಾಟಕ ರಂಗಕಥೆ ಈಶ್ವರ ಉತ್ಸವ ಅಂದಾಗ ನಾಟಕದ ಕಲಾ ಅಧಿಪತ್ಯಾಯೇ ಉತ್ಸವ ಆ ನಾಟಕದ ಅವು ಬೆಂಗಳೂರು ಕಲಾವಿದರಿಗೆ ಬಂದು ಹೆಜ್ಜೆ ಹುರುಪು ಕೊಟ್ಟು ಕೈತಾರ ಸಾಧಾರಣ 50 ವರ್ಷ ಮುಂಚೆ ಆ ದಿನ ನಾಟಕ ಕೂಡಿಬೇಕು ಕಟ್ಟೆಲ್ಲೋ ಎಕ್ಕಲು ಹೊಡೆಯಬೇಕು ನಾಟಕ ಆಯ್ಬೇಕು ಮಾತಿನ ಮುಖ ಖುಷಿ ಆಗುತ್ತೆ. ಒಂಟಿ ಕ್ಷೇತ್ರ ದೇವರನ್ನ ನಿಂತು ಬಾರ ಮಾಡಬೇಕು ಬೆಂಗಳೂರು ಕಲಾ ಪ್ರಕಾರ ಕೊಂಡ ಯಶಸ್ಸು ಈ ಜಾಗ ಶೀತಲಂಬಲ ಮುಗಿಸ್ತು ಆದ ಸಮಯ ಗೊತ್ತಿಲ್ಲ ಒಟ್ಟು ಪುಸ್ತಕ ನೇರ್ಪನೆ ಇತ್ತೆಲ್ಲ ಬೇಗ ಗಟ್ಟಿ ನೇರ್ಪು ಜೋಡ್ಕೊಂಡು ದಯಪಟ್ಟ ಆ ಕಲೆದಲ್ಲಿ ಆಸಕ್ತಿ. ಸಮಾರಂಭದಲ್ಲಿ ಖ್ಯಾತ ನಟ ಅರವಿಂದ್ ಬೋಳಾರ್ ಅವರು ಮಾತನಾಡಿ, ನಾನು ರಂಗಭೂಮಿಯಲ್ಲಿ ಪ್ರಸಿದ್ಧಿ ಪಡೆಯಲು ಮೂಲ ಕಾರಣ ಶ್ರೀ ಶರಭು ಕ್ಷೇತ್ರ ಹಾಗೂ ಶರಭು ಕ್ಷೇತ್ರದಲ್ಲಿ ನನ್ನನ್ನ ನಾಟಕ ರಂಗಕ್ಕೆ ಪರಿಚಯಿಸಿದ ಕೆಕೆ ಗಟ್ಟಿಯವರು ನನ್ನ ರಂಗಭೂಮಿಯ ಮೊದಲ ಗುರುಗಳು ಎಂದು ಹೇಳಿದರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೇ ಗಟ್ಟಿ ಕಾಪಿಕಾಡುಳ್ಳೇರು ಅಂಚನೆ ಬೆದಬೇದ ಗಣ್ಯರುಳ್ಳೇರು ಆಂಡ ಕೆಕೆ ಗಟ್ಟಿಯರ ಬಗ್ಗೆ ಪಾಲ್ಗೊಂಡು ಆಂಡ ಯಾರು ಬರುಡೆ ಮತ್ತು ಪಾತ್ರದಿಂದ ಎಂಕಲ ಸೋಮನಾಥ ಕಲಾಭೂಮಿಗಳ ಭಾರಿ ಮುಟ್ಟದ ಸಂಬಂಧ ಉಂಟು. ಹೇಗೆ ಎಂಕ ರಂಗಭೂಮಿ ದಾದಾದ ಕಲ್ಪಾದ ಕೊಡ್ತೀನಿ ಸೋಮನಾಥ ಕಲಾಭೂಮಿ ನಾನು ಸೋಮನಾಥ ಕಲಾಭೂಮಿಗೆ ಬರ್ಪುಜಿಂದಾಂಡ ನಾನು ನಾಟಕ ಕಲಾವಿದರಾಯರೇ ಸಾಧ್ಯನೇ ಇದ್ದಾನೆ. ಹೇಗೆ ಒಂದು ಪೊರ್ತುಡು ನಾನು ಕೆಕೆ ಗಟ್ಟಿಯರು ನಾನು ಪೊಲೀಸ್ ಲೈನ್ ಎನ್ನ ಭಾವ ಇದ್ದೀರಿ ಆ ಪೊರ್ತುಡು ನಾನು ಭಾವನ ರೋಮು ಬಂದಾಗ ಸಮ ಐದು ಎದುರದ ರೋಮು ಕೆಕೆ ಗಟ್ಟಿಯನ್ನ 2 ಲಕ್ಷ ಗಟ್ಟಿಯನ್ನ ಆ ರೋಮದೈತೆ ಪಾಸ್ ಆದಾಗ ಎಲ್ಲ ಮಂದಿ ತೂರ ಮಂದಿ ವ್ಯಂಗ್ಯ ಚಿತ್ರ ಪೋಯನ್ನು ತೋಜೋದಿದ್ದಲ್ಲ ನಾನು ಸಾವು ಗೊತ್ತಿದ್ದೆ ಅಂತೆ ಎಲ್ಲ ತೋದು ಒಂದು ನಾಟಕದ ಪಾತ್ರ ಮಲ್ಪೋಣ ಅಂತ ಏನೇಕೆ ಮಣ್ಣದ ಮರ್ಯಾದೆ ಬರ್ಬಿಡತ್ತಿನ ಒಂದು ನಾಟಕ ಇದ್ದಗಲ ಅಂತ ನೆನಕೊಂಡು ಆ ಪಾತ್ರ ಬಾರಿ ನನ್ನ ಪೊರುಡು ಮಲ್ಪಾದಿಲ್ಲ ಅದರಿಂದ ರಂಗಭೂಮಿ ಎಂತ ಶಿಸ್ತು ಉಂಟು ಬಂದ್ಬಿಡೇನೆ ಕಲ್ಪಾಡ್ಕೊಡ್ತಿಲ್ಲ ಕೆಕೆ ಗಟ್ಟಿಯರು ಇದ್ದದ ಲೆಕ್ಕ ರಂಗಭೂಮಿ ಲೆಕ್ಕ ಅಂತೆ ನಮ್ಮದ ರಂಗಭೂಮಿ ಕಲಾವಿದರಿಂದ ಬಂದ ಇದ್ದ ನಮ್ಮ ಕಾರಣ ಮುಟ್ಟು ಸ್ವಲ್ಪ ಮುಟ್ಟು ಬೈದನ ಅವೆಲ್ಲ ಅವಲೇ ಕೊಡು ಕಾರಿಗೆ ಮುಟ್ಟು ಪಾಠ ಪ್ರಾಕ್ಟೀಸ್ ಮಾಡ್ತಿನ ಕ್ರಮ ಇಚ್ಛೆ ಜಾಡಿ ಮುಂದಿಯಾದ ಕೆಕೆ ಗಟ್ಟಿಯರ ಕಲ್ಪದೇವ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, 49 ವರ್ಷಗಳ ಹಿಂದೆ ಶ್ರೀ ಸೋಮನಾಥ ಕಲಾಭೂಮಿ ರಂಗ ಸಂಸ್ಥೆಯನ್ನ ಆರಂಭಿಸಿ 50ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿದ ಕೆಕೆ ಗಟ್ಟಿಯವರ ರಂಗಭೂಮಿ ಸೇವೆ ಅನನ್ಯವಾದುದು ಎಂದು ಬಣ್ಣಿಸಿದರು. ಕಲಾಭೂಮಿ ಆ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅದರ ಕಲಾ ಚಟುವಟಿಕೆ ಉಲ್ಪಡದೆ ಹುಟ್ಟುದು ವರ್ತನ ಚಿಂತನ ಅದನ್ನು ಉಲ್ಪಡದೆ ರಂಗಡ ಪಿಂಚರ ಕಾರಣ ಚಿಂತನ ಒಂಜಿ ಕ್ಷೇತ್ರ ಅಂಚಾದ ಆ ಒಂಜಿ ಯೋಗಯಾಗ ಅವು ಇಡೇಗೆ ಬರ್ತನ ಶಾಸ್ತ್ರ ಇಲ್ಲ ಕೊಟ್ಟು ಸೇರೋದು ಕೆಲವೊಂದು ನಮ್ಮ
ಕೆ ಗಟ್ಟಿಯರಿಗೆ ಆತ್ಮೀಯರಾಯಿನ ನಾಟಕ ರಂಗಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿ ಈಗ ಸಾಮಾನ್ಯವಾದ ಏರಿಗೆ ಸನ್ಮಾನ ಉಂಟು ಅವರಿಗಂತೆ ಆತ್ಮೀಯರೇ ನನಗೆ ಅವಾಗ ಏನ್ಬಿಟ್ಟು ವಿಜಯಣ್ಣಲ್ಲಿ ಹೋಗೋಣ ವಿಜಯಕುಮಾರ್ ಕಡಿಯಲ್ಬೈ ಆ ಒಂದು ಬಗ್ಗೆ ವಿಜಯಕುಮಾರ್ ಕಡಿಯಲ್ಬೈ ಕಾಕಿ ಮುದರ್ ಮಾತ ಪಾಠ್ಯ ಕೋಡೆಯಲ್ಲಿ ಎಂಕಲಿಗೆ ತೆಗೆದಿರ್ತು ತಿಂತಿರ್ತದೆ ಭವನ ಭೇಟಿ ಕಾರ್ಯಕ್ರಮ ಬರಪೆ ಅಂತ ಮಾಡ್ತಿದ್ದೆ ಆಡ ತುಲೆ ಇದು ಯೋಗ ಅದನ್ನೊಟ್ಟಿಗೆ ಇದ್ದದ್ದು ಗುಲಿದು ಬರ್ತದ ಅರವಿಂದಣ್ಣೆ ಮತ್ತು ಒಟ್ಟಿಗೆ ಅರವಿಂದಣ್ಣೆ ಒಬ್ಬರ ಈ ಸ್ವಾಮಿನ ಕೃಪೆ ಅಂತ ಇಂಗ್ಲೆಂಡ್ ನಮ್ಮ ಬಂದಲೆ ಚಾವಡಿ ತಮ್ಮನ ಪಟ್ಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಸುಮಾರು 30 ವರ್ಷ 1919 ಇಟಾನಿದ ಮುಖ್ಯಮಂತ್ರಿಗಳಾಯಿನ ತುಳುವಿರಾಯಿನ ಡಾಕ್ಟರ್ ವೀರಪ್ಪ ಮೊಯ್ಲಿಯರು ಈ ತುಳು ಅಕಾಡೆಮಿ ಸ್ಥಾಪನೆ ಮಾಡಿದೆ ತುಳುದ ಅಧ್ಯಕ್ಷರಾಯಿನ ಮಾನ್ಯ ಪ್ರೊಫೆಸರ್ PA ವೇಕರಾಯ್ತು ಆರು ನಿಖಿಲ ಮಾರ್ಗದರ್ಶಕರು ಎಸಿ ಭಂಡಾರ ಅಧ್ಯಕ್ಷರಾದ ಹೊರಗ ಆರಿಗಿಲ ಮಾರ್ಗದರ್ಶಕರಾಗಿದ್ದರು ಆ ನಿಟ್ಟಿನಲ್ಲಿ ಚಾವಡಿ ತಮ್ಮನ ಕಾರ್ಯಕ್ರಮ ನಿಖಿಲ ತುಳು ಭವನ ನಡಪ ಬರೋದು. ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷ ಎಸಿ ಭಂಡಾರಿ, ಶ್ರೀ ಸೋಮನಾಥ ಸೇವಾ ಸಮಿತಿ ಅಧ್ಯಕ್ಷ ಜಯರಾಮ್ ಗಟ್ಟಿ ಪಿಲಾರ್ ಶುಭ ಕೋರಿ ಮಾತನಾಡಿದ್ರು. ರಂಗ ನಿರ್ದೇಶಕ ಜಗನ್ ಪವಾರ್ ಬೇಕಲ್ ಕಾರ್ಯಕ್ರಮ ನಿರೂಪಿಸಿದ್ರು. ಕಲಾವಿದ ವಸಂತ್ ರೈ ಪಿಕೆ ಅವರು ಸ್ವಾಗತಿಸಿ ವಂದಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.